ನಮಸ್ಕಾರ ಸ್ನೇಹಿತರೆ. ಶಿವರಾಜ್ ಕುಮಾರ್ ಹಾಗೂ ಪುನೀತ್ ರಾಜ್ಕುಮಾರ್ ನಡುವೆ 13 ವರ್ಷದ ಅಂತರ ಇದೆ. ಆದರೆ ಅವರಿಬ್ಬರ ಒಡನಾಟ, ಸ್ನೇಹ, ಪ್ರೀತಿ 13 ಇಂಚು ಅಷ್ಟು ದೂರ ಇಲ್ಲ. ಹೌದು, ಅಪ್ಪು ಹಾಗೂ ಶಿವಣ್ಣ ನಡುವೆ ಇದ್ದಂತಹ ಸಂಬಂಧ ಕೇವಲ ಅಣ್ಣ ತಮ್ಮಂದಿರ ಸಂಬಂಧ ಇರಲಿಲ್ಲ. ಅದು ಅದಕ್ಕೂ ಮಿಗಿಲಾದಂತಹ ಜೀವಕ್ಕೆ ಜೀವ ಕೊಡುವಂತಹ ಸಂಬಂಧ, ಒಬ್ಬ ಪ್ರಾಣ ಸ್ನೇಹಿತನ ಸಂಬಂಧವಾಗಿತ್ತು. ಶಿವಣ್ಣ ಅಪ್ಪುವನ್ನ ಒಬ್ಬ ಪ್ರಾಣ ಸ್ನೇಹಿತನ ಹಾಗೆ ಕಾಣುತ್ತಿದ್ದರು. ಹಾಗೆಯೇ ಪುನೀತ್ ಕೂಡ ಶಿವಣ್ಣರನ್ನ ಒಬ್ಬ ಪರಮ ಸ್ನೇಹಿತನ ಹಾಗೆ ಕಾಣುತ್ತಿದ್ದರು. ಹೀಗಾಗಿ ಪುನೀತ್ ರಾಜ್ಕುಮಾರ್ ಕೂಡ ತಮ್ಮ ಒಂದೊಂದು ಆಗು ಹೋಗುಗಳ ಬಗ್ಗೆ ಶಿವರಾಜ್ ಕುಮಾರ್ ಜೊತೆ ಹಂಚಿಕೊಳ್ಳುತ್ತಿದ್ದರು. ಹೀಗೆ ಪ್ರಾಣ ಸ್ನೇಹಿತರು ಒಬ್ಬರೊಬ್ಬರ ಎಲ್ಲ ಸೀಕ್ರೆಟ್ಸ್ಗಳನ್ನು, ರಹಸ್ಯಗಳನ್ನು ಹೇಗೆ ಹಂಚಿಕೊಳ್ಳುತ್ತಾರೋ ಹಾಗೆಯೇ ಪುನೀತ್ ಶಿವರಾಜ್ ಕುಮಾರ್ ಜೊತೆ ಹಂಚಿಕೊಳ್ಳುತ್ತಿದ್ದರು. ತಮ್ಮ ಚಿತ್ರಗಳ ಬಗ್ಗೆ ಆಗಲಿ, ತಮ್ಮ ಮನೆಯ ವಿಚಾರವೇ ಆಗಲಿ, ದುಡ್ಡಿನ ವಿಚಾರವೇ ಆಗಲಿ ಹಾಗೂ ಪ್ರೀತಿ ಪ್ರೇಮದ ವಿಚಾರವೇ ಆಗಲಿ, ಎಲ್ಲವನ್ನ ಪುನೀತ್ ಶಿವರಾಜ್ ಕುಮಾರ್ ಜೊತೆ ಹಂಚಿಕೊಳ್ಳುತ್ತಿದ್ದರು. ಹೌದು ಸ್ನೇಹಿತರೆ, ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ, ಆದರೆ ಪುನೀತ್ ರಾಜ್ಕುಮಾರ್ ತಾವು ಅಶ್ವಿನಿ ಎಂಬ ಹುಡುಗಿಯನ್ನು ಪ್ರೀತಿಸುತ್ತಿದ್ದೇನೆ ಅನ್ನೋ ಗುಟ್ಟನ್ನು ಮೊಟ್ಟ ಮೊದಲ ಬಾರಿಗೆ ಹೇಳಿದ್ದೇ ಅವರು ತಮ್ಮ ಅಣ್ಣ ಶಿವರಾಜ್ ಕುಮಾರ್ಗೆ. ಯಾಕಂದರೆ ಶಿವರಾಜ್ ಕುಮಾರ್ ಅಣ್ಣನಿಗಿಂತ ಒಬ್ಬ ಸ್ನೇಹಿತನಾಗಿದ್ದರು. ಇದೇ ಕಾರಣ ತಮ್ಮೆಲ್ಲ ಗುಟ್ಟನ್ನು ಅವರ ಜೊತೆ ಅವರು ಯಾವಾಗಲೂ ಹಂಚಿಕೊಳ್ಳುತ್ತಿದ್ದರು. ಇದೇ ಕಾರಣ ಮುಂದೆ ಅಶ್ವಿನಿಯನ್ನು ಮದುವೆಯಾಗಲು ಶಿವರಾಜ್ ಕುಮಾರ್ ಅವರೇ ತಮ್ಮ ತಂದೆಗೆ, ಅಂದರೆ ಡಾಕ್ಟರ್ ರಾಜ್ಕುಮಾರ್ಗೆ ಎಲ್ಲ ವಿಷಯವನ್ನು ಮೊದಲೇ ಗುಟ್ಟಾಗಿ ಅವರು ಹೇಳಿದ್ದರು. ಹೀಗಾಗಿ ಅವರ ಮದುವೆ ಕೂಡ ಮುಂದೆ ಯಾವ ತೊಂದರೆ ಇಲ್ಲದೆ ಸುಸೂತ್ರವಾಗಿ ನಡೆದು ಹೋಗಿತು. ಇಂಥ ಪ್ರಾಣ ಕೊಡುವಂತಹ ಸ್ನೇಹಿತ, ಇಂಥ ಪ್ರಾಣ ಕೊಡುವ ಅಣ್ಣ ತಮ್ಮಂದಿರು ಒಬ್ಬರನ್ನೊಬ್ಬರು ಕಳೆದುಕೊಂಡಾಗ, ಅದರಲ್ಲೂ ದೊಡ್ಡವರು ಚಿಕ್ಕವರನ್ನು ಕಳೆದುಕೊಂಡಾಗ ಆಗುವ ಸಂಕಟ ಅಷ್ಟಿಷ್ಟಲ್ಲ. ಕಣ್ಣ ಮುಂದೆ ಆಡಿದಂತಹ ಮಗು ಅಗಲುವುದನ್ನು ಕಾಣುವುದು ನಿಜಕ್ಕೂ ಒಂದು ದುರಾದೃಷ್ಟ. ಪುನೀತ್ ರಾಜ್ಕುಮಾರ್ ಸಾವಿನ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ಶಿವಣ್ಣ ಅವರಿಗೆ ಗೊತ್ತಾದಾಗ ಅವರ ಕಾಲ ಕೆಳಗೆ ಭೂಕಂಪನೆ ಆಗಿತ್ತು ಹಾಗೂ ತಲೆಯಲ್ಲಿ ಜ್ವಾಲಾಮುಖಿಯೇ ಹರಿದಿತ್ತು ಎಂದು ಇತ್ತೀಚೆಗೆ ಒಂದು ಸಂದರ್ಶನ ಶಿವಣ್ಣ ಹಂಚಿಕೊಂಡಿದ್ದಾರೆ. ಹೌದು ಸ್ನೇಹಿತರೆ, ಪುನೀತ್ ರಾಜ್ಕುಮಾರ್ ಕೇವಲ ಶಿವರಾಜ್ ಕುಮಾರ್ಗೆ ಆಗಲಿ, ರಾಘವೇಂದ್ರ ರಾಜ್ಕುಮಾರ್ಗೆ ಆಗಲಿ ಸಹೋದರರ ಆಗಿರಲಿಲ್ಲ. ಅವರು ಇಡೀ ಕರ್ನಾಟಕಕ್ಕೆ ಒಳ್ಳೆಯ ಸ್ನೇಹಿತ, ಒಳ್ಳೆಯ ಅಣ್ಣ, ತಮ್ಮ ಹಾಗೂ ಹಲವಾರು ಜನರಿಗೆ ಜೀವ ಹಾಗೂ ಜೀವವನ್ನು ಕೊಟ್ಟಂತಹ ಪರಮಾತ್ಮನಾಗಿದ್ದರು. ಆ ವ್ಯಕ್ತಿ ಹೋಗಿ ಇಷ್ಟು ದಿನ ಆದರೂ ಅವರನ್ನು ಮರೆಯಲು ಸಾಧ್ಯವೇ ಆಗುತ್ತಿಲ್ಲ ಅನ್ನುವ ನೋವು ನಿಜಕ್ಕೂ ಪ್ರತಿಯೊಬ್ಬ ಕನ್ನಡಿಗನಲ್ಲೂ ಈಗಲೂ ಕೂಡ ಇದೆ. ಅಪ್ಪು ಆದಷ್ಟು ಬೇಗ ಮತ್ತೆ ಹುಟ್ಟಿ ಬರಲಿ ಎಂದು ಪದೇ ಪದೇ ನಾವು ಅದನ್ನೇ ಆಶಿಸುತ್ತೇವೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಫೋಕಸ್ ತಂಡ ಕೂಡ ಹಾರೈಸುತ್ತದೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಆ್ಯಂಡ್ ಟೇಕ್ ಕೇರ್.